ಮದುವೆಯಾಗಲಿರುವ ಹೆಣ್ಣು ಮಗಳೊಬ್ಬಳ ಮೇಲೆ ಆಮ್ಲ ಚೆಲ್ಲಿದ ಕಾರಣಕ್ಕೆ ಸಂಪಾಲ್ನಲ್ಲಿ ವ್ಯಕ್ತಿಯೊಬ್ಬನನ್ನ ಬಂಧಿಸಲಾಗಿದೆ. 2 ಗುರುತು ಕೇಳಿದ್ದಕ್ಕೆ ಮಹಿಳೆಯನ್ನ ಸೆರೆ ಹಿಡಿಯಲಾಗಿದೆ. ಉತ್ತರ ಪ್ರದೇಶ ರಾಜ್ಯದ ಸಂಪಾಲ್ ಜಿಲ್ಲೆಯಲ್ಲಿ ಆಸಿಡ್ ಎರಚಿದ್ದಕ್ಕಾಗಿ ಬಂಧಿಸಲಾದ ವ್ಯಕ್ತಿಯನ್ನು 30ರ ಪ್ರಾಯದ ನಿಶು ತಿವಾರಿ ಎಂದು ಗುರುತಿಸಲಾಗಿದೆ. ಈತ ಟೀಚರ್ ಒಬ್ಬಳ ಮೇಲೆ ಆಸಿಡ್ ಎರಚಿದ್ದ. ಈ ಪ್ರಕರಣದಲ್ಲಿ ಬಂಧಿಸಲ್ಪಟ್ಟ ಮಹಿಳೆ ಜಾಹ್ನವಿ ಅಲಿಯಾಸ್ ಅರ್ಚನಾ ಎಂದು ಗುರುತಿಸಿಕೊಂಡಿದ್ದಾಳೆ. ನಿಶು ತಿವಾರಿಯು ಅಮ್ರೋಹ ಜಿಲ್ಲೆಯ ತಿಗ್ರಿ ಗ್ರಾಮದವನು. ಈತನು ದೆಹ್ಪಾ ಗ್ರಾಮದ ಬಳಿ ಶಾಲೆಯಿಂದ ಮನೆಗೆ ವಾಪಸ್ಸಾಗುತ್ತಿದ್ದ ಟೀಚರ್ ಮೇಲೆ ಆಮ್ಲ ಎರಚಿದ್ದ. 22ರ ಮಹಿಳಾ ಟೀಚರ್ ಮೇಲೆ ಸ್ಕೂಟರ್ನಲ್ಲಿ ಬಂದು ಆಸಿಡ್ ಎರಚಿ ಓಡಿದ್ದಾನೆ. ಟೀಚರ್ಗೆ 25% ಆಸಿಡ್ ಸುಟ್ಟ ಗಾಯವಾಗಿದೆ. ನಕ್ಷಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆಸಿಡ್ ಹಲ್ಲೆ ನಡೆದಿದ್ದು ಆಕೆಯನ್ನು ಜಿಲ್ಲಾಸ್ಪತ್ರೆಗೆ ಸೇರಿಸಲಾಗಿದೆ. ಕಲ್ಯಾಣ್ಪುರದಲ್ಲಿ ತಿವಾರಿಯನ್ನು ಬಂಧಿಸಲು ಹೋದಾಗ ಆತ ಪೊಲೀಸರತ್ತ ಗುಂಡು ಹಾರಿಸಿದ್ದ. ಪೊಲೀಸರು ಕಾಲಿಗೆ ಗುಂಡು ಹಾರಿಸಿ ಆತನಿಂದ ಪಿಸ್ತೂಲು, ಗುಂಡು, ಸ್ಕೂಟರ್ ವಶಪಡಿಸಿಕೊಳ್ಳಲಾಗಿದೆ. ಕಾಲಿನ ಚಿಕಿತ್ಸೆಗೆ ಆತನನ್ನು ಜಿಲ್ಲಾಸ್ಪತ್ರೆಗೆ ಸೇರಿಸಲಾಗಿದೆ. ಡಾಕ್ಟರ್ ಅರ್ಚನಾ ಮತ್ತು ಜಾಹ್ನವಿ ಹೆಸರಿನಲ್ಲಿ ಫೇಸ್ಬುಕ್ ಖಾತೆ ತೆರೆದಿದ್ಲು ಆಕೆ. ಅರ್ಚನಾ ಆಗಿ ನಿಶುಗೆ ಅಂಟಿಕೊಂಡಿದ್ಲು. ವ್ಯಕ್ತಿಗತವಾಗಿ ಅರ್ಚನಾ ನನ್ನ ತಂಗಿ, ಅವಳನ್ನು ಸೇರು ಎಂದು ಫೇಸ್ಬುಕ್ನಲ್ಲಿ ತಿಳಿಸಿದ್ಲು. ಈ ಸಂಬಂಧ ಪೊಲೀಸರು ಆಕೆಯನ್ನು ಬಂಧಿಸಿದ್ದಾರೆ. ನಿಶು ತಿವಾರಿಗೆ ಮದುವೆಯಾಗಿದ್ದರೆ ಜಾಹ್ನವಿಗೆ ಮದುವೆ ನಿಶ್ಚಯವಾಗಿತ್ತು. कल देर रात्रि एक स्कूटी सवार द्वारा पुलिसकर्मियों को उनकी तरफ आता देख उनको जब ललकारा तो उसने पुलिस को फायर किया। उसके जवाबी कार्रवाई में उसके दोनों पाँव में गोली लगी और उसको तुरंत अस्पताल ले जाया गया। रात्रि में मेरे द्वारा उसको भ्रमण करके उसको हालचाल भी पूछा, पूछताछ भी की। डिटेल पूछताछ में ये प्रकाश में आया कि उसने 23 तारीख को यहाँ पे थाना नखासा क्षेत्र में एक अध्यापिका है, वो स्कूल से पढ़ा के वापस जा रही थी, उसके ऊपर उसने ज्वलनशील पदार्थ फेंका और उसके बाद में वह यहाँ जनपद से बाहर फरार हो गया। पुलिस के द्वारा उससे जब और गहनता से पूछताछ की तो उसने बताया कि उसकी ऑनलाइन इंस्टाग्राम, फेसबुक के माध्यम से एक जाह्नवी नाम की महिला है, उससे दोस्ती हुई।